ಮಂಗಳೂರಿನ ಎಯ್ಯಾಡಿಯಲ್ಲಿರುವ ರಾಮಾಶ್ರಮ ಶಾಲೆಯಲ್ಲಿ ಸತ್ಯಸೇವಾ ಟ್ರಸ್ಟ್ನ ಉದ್ಘಾಟನಾ ಸಮಾರಂಭ ನಡೆಯಿತು. ಸತ್ಯಸೇವಾ ಟ್ರಸ್ಟ್ನ ಅಧ್ಯಕ್ಷರಾದ ಗೋಪಾಲ್ ಪೂಜಾರಿ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಅವರು, ದೇವರನ್ನ ಪ್ರಕೃತಿಯಲ್ಲಿ ನೋಡಿಕೊಂಡು ಪೂಜೆಯನ್ನ ಸೇವೆಯಲ್ಲಿ ಸಹಕಾರದಲ್ಲಿ ಕಾಣಬಹುದು. ಧರ್ಮವನ್ನ ನಮ್ಮ ಹಾವ ಭಾವ ನಡತೆಯಲ್ಲಿ ಅಳವಡಿಸಬೇಕು. ಹಲವು ಸಮಯದ ನನ್ನ ಯೋಚನೆಯನ್ನ ಮುಂದಿಟ್ಟು ಅದನ್ನ ನನಸುಗೊಳಿಸುವ ಉದ್ದೇಶದಿಂದ ಸತ್ಯಸೇವಾ ಟ್ರಸ್ಟ್ ಅನ್ನ ಸ್ಥಾಪಿಸಿದ್ದೇನೆ ಎಂದು ಹೇಳಿದರು. ಧರ್ಮವನ್ನು ನಮ್ಮ ಹಾವಭಾವ ಮತ್ತು ನಡತೆಯಲ್ಲಿ ಅಳವಡಿಸಿಕೊಂಡಿರಬೇಕು. ಹಲವು ಸಮಯದ ನನ್ನ ಯೋಚನೆಯನ್ನು ಮುಂದಿಟ್ಟುಕೊಂಡು ಅದನ್ನು ನನಸುಗೊಳಿಸುವ ಉದ್ದೇಶದಿಂದ ಸತ್ಯಸೇವಾ ಟ್ರಸ್ಟ್ನನ್ನು ಸ್ಥಾಪಿಸಿದ್ದಾಗಿರುತ್ತದೆ. ಇದು ತುಂಬ ಬಲಶಾಲಿಯಾಗಿ ಬಹಳ ಜನರಿಗೆ ಸಹಕಾರಿಯಾಗಬೇಕೆಂದು ನನ್ನ ಮತ್ತು ನಮ್ಮ ನಂಬಿಕೆಗಳು. ಇದಕ್ಕೆ ತಮ್ಮೆಲ್ಲರ ಸಹಕಾರವು ತುಂಬ ಅಗತ್ಯವಾಗಿದೆ. ಈಗಿನ ಕೆಲವು ಆಧುನಿಕ ಜಗತ್ತಿನಲ್ಲಿ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಸಂತೋಷ, ಆರೋಗ್ಯವಾಗಿರುವುದಕ್ಕಿಂತಲೂ ಸಂಪದ್ಭರಿತ ಜೀವನವಾಗಿರಬೇಕೆಂದು ಅತಿ ಹೆಚ್ಚು ಜನರ ಬಯಕೆ ಇದೆ. ಅದಕ್ಕೆ ಹಲವಾರು ಜನರು ಎಷ್ಟು ಕೀಳುಮಟ್ಟಕ್ಕೆ ಹೋಗಲು ಕೂಡ ತಯಾರಾಗಿರುತ್ತಾರೆ. ಇಂಥ ಯೋಚನೆಗಳಿಗೆ ಮಾಧ್ಯಮಗಳು, ಸಮಾಜಘಾತಕ ವ್ಯಕ್ತಿಗಳು ಅಡ್ಡದಾರಿಗಳಲ್ಲಿ ಸಂಪಾದಿಸಿಕೊಂಡು ಐಷಾರಾಮಿ ಜೀವನ ನಡೆಸುವುದನ್ನು ಗಣ್ಯ ವ್ಯಕ್ತಿಗಳೆಂದು ಹಲವಾರು ವಿಧಗಳಲ್ಲಿ ಬಿಂಬಿಸುವುದು ಬೇಸರದ ಸಂಗತಿ. ಇದೇ ವೇಳೆ ಪೂಜೆ ಧರ್ಮ ದೇವರು ಎಂಬ ಪುಸ್ತಕ ಬಿಡುಗಡೆಗೊಳಿಸಿದರು. ಅನಂತರ ವಿಶ್ವನಾಥ್ ಮಾತನಾಡಿ, ಸಮಾಜದ ಒಳಿತಿಗಾಗಿ ಸತ್ಯಸೇವಾ ಟ್ರಸ್ಟ್ ಉದ್ಘಾಟನೆಗೊಂಡಿದೆ ಎಂದು ಹೇಳಿದರು. ಪೂಜೆ ಧರ್ಮ ದೇವರು ಅಂದರೆ ನಾವು ಒಂದು ಕಲ್ಲಿಗೆ ಪೂಜೆ ಮಾಡ್ತೇವೆ, ಮೂರ್ತಿಗೆ ಪೂಜೆ ಮಾಡ್ತೇವೆ. ಅದಕ್ಕಿಂತ ಮುಖ್ಯವಾಗಿ ಜೀವಂತ ಇರುವ ಜನರಿಗೆ ನಾವು ಪೂಜೆ ಮಾಡಬೇಕು, ಜೀವ ಶಿವ ಸೇವೆ ಮಾಡಬೇಕು. ವಿವೇಕಾನಂದ ಹೇಳಿದ ಅದೇ ಅವರು ನಮಗೆ ಹೇಳಿದ್ದಾರೆ, 33,000 ಕೋಟಿ ದೇವತೆಗಳನ್ನು ನೀವು ನೀರಿಗೆ ಸೇರಿ ಜೀವಂತ ಇರುವ ದರಿದ್ರ ನಾರಾಯಣ ದೇವ ಸೇವೆ ಮಾಡಿ, ಹಾಗೆ ನಿಜವಾದ ಒಂದು ದೇವರ ಅನುಗ್ರಹ ನಿಮಗೆ ಸಿಗ್ತದೆ ಅನ್ನೋದನ್ನು ನಮಗೆ ವಿವೇಕಾನಂದರು ಆಗಲೇ ಹೇಳಿದರು. ನಿಜವಾದ ಹಿಂದುತ್ವ ಅಂದರೆ ಅದೇ ಅಂತ ಒಂದು ವಿಷಯ ಇವತ್ತು ಗೋಪಾಲರು ಸಾಕಾರಗೊಳಿಸಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಾವು ನಮ್ಮ ಸಹಕಾರವನ್ನು ಕೊಡಬೇಕು. ಅವರ ಈ ಒಂದು ಏನು ಉದ್ದೇಶ ಏನಿದೆ ಆ ಭಗವಂತನ ಕೃಪೆಯಿಂದ ಯಶಸ್ಸನ್ನು ಸಾಧಿಸಬೇಕು. ಈ ಸಂದರ್ಭ ಮುಖ್ಯ ಅತಿಥಿಗಳಾದ ರಘುನಾಥ್, ಸುಹಾಸ್ ಶೆಟ್ಟಿ, ಗಂಗಾಧರ್, ವಿವೇಕಾನಂದ ಪೂಜಾರಿ, ಸತ್ಯಸೇವಾ ಟ್ರಸ್ಟ್ನ ಕಾರ್ಯದರ್ಶಿ ನೇಹಾ, ಟ್ರಸ್ಟಿ ಸತೀಶ್ ಸುವರ್ಣ ಉಪಸ್ಥಿತರಿದ್ದರು. ಶರಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.